ಹುಡುಗರಿಗೂ ಕೂಡ ಈ ಸಂದರ್ಭದಲ್ಲಿ ವಿವಿಧ ಮೈಸೂರಿಂದ ಕೂಡ ಇವತ್ತು ಹಾಫ್ ಮ್ಯಾರಥಾನ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವ ಮೈಸೂರಿನ ಹುಡುಗ. ಮೈಸೂರಿಂದ ಈ ಒಂದು ಹಾಫ್ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿಕೊಂಡಿದ್ದಾರೆ. ಆಳ್ವಾಸಿಂದ ಈ ಕಡೆ ನಮ್ಮ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೆ, ತಂಡದ ಕೋಚ್, ತರಬೇತುದಾರರುಗಳಿಗೆ, ನಮ್ಮ ಉಳ್ಳಾಲ ವಲಯದ ಎಲ್ಲ ದೈಹಿಕ ಶಿಕ್ಷಕರು ಮತ್ತು ಮಂಗಳೂರು ವಲಯದಿಂದ ಕೂಡ ಬಂಟ್ವಾಳದಿಂದ ಪ್ರಭಾಕರ್ ಆಗಿರ್ಬೋದು, ತುಂಬ ಮಂದಿ ದೈಹಿಕ ಶಿಕ್ಷಕರು, ವಿಶೇಷವಾಗಿ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾದ ವಿಷ್ಣುನಾರಾಯಣ ಹೆಬ್ಬಾರ್ ಸರ್ ಅವರಿಗೆ ಕೂಡ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದವರು. ಶ್ರೀಯುತ ಗೋಪಿಕೃಷ್ಣ ಅವರು, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು, ನಾವು ಬೆಳಗ್ಗೆನೇ ಅವರನ್ನು ಗಮನಿಸಿದ್ದೇವೆ. ಅವರ ಇರುವಿಕೆ ನಮಗೆ ಬಹಳ ಖುಷಿ ಕೊಟ್ಟಿದೆ. ಶತಮಾನೋತ್ಸವದ ಸಂಭ್ರಮದಲ್ಲಿದೆ ನಮ್ಮ ಅನುದಾನಿತ ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆ. ಸ್ವಾತಂತ್ರ್ಯ ಪೂರ್ವದ ಇತಿಹಾಸವನ್ನು ಹೊಂದಿದ್ದು ನಮ್ಮ ಊರಿನ ಜನರಿಗೆ ಸುಲಭವಾಗಿ ಶಿಕ್ಷಣ ದೊರಕಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು ಎಂದು ಆಶಿಸಿದ ಬೋವಿ ಸಮಾಜದ ಹಿರಿಯರ ಪ್ರಯತ್ನದ ಫಲವೇ ಈ ಶಿಕ್ಷಣ ಸಂಸ್ಥೆ. ಇಂದು ಉತ್ತಮ ಶಿಕ್ಷಣದ ಹಿರಿಮೆಯೊಂದಿಗೆ 100 ವರ್ಷದ ಗರಿಮೆ ನಮ್ಮ ವಿದ್ಯಾಸಂಸ್ಥೆಗೆ. ಆ ಪ್ರಯುಕ್ತ ಇಂದು ಕ್ರೀಡೋತ್ಸವ ಸಂಭ್ರಮ. ಈಗಾಗಲೇ ರಾಜ್ಯಮಟ್ಟದ ಹಾಫ್ ಮ್ಯಾರಥಾನ್ ಮುಕ್ತಾಯಗೊಂಡಿದ್ದು, ಅದು ಸಾಮರಸ್ಯತೆಗೆ ಓಟ ಎನ್ನುವ ಉತ್ತಮ ಧ್ಯೇಯವನ್ನು ಪಸರಿಸುತ್ತಾ ಸಾಗಿದ್ದು ಯಶಸ್ವಿಯಾಗಿ ನಡೆದಿದೆ. ಸುತ್ತೆಲ್ಲ ಹೊಸ ಚೈತನ್ಯವನ್ನು ಪಸರಿಸುತ್ತದೆ. ಸರ್ವ ಕಾರ್ಯದಲ್ಲೂ ಮೊದಲು ವಂದಿತ ವಿಘ್ನೇಶ. ಯಾವುದೇ ಕಾರ್ಯವು ನಿರ್ವಿಘ್ನವಾಗಿ ನೆರವೇರಬೇಕಾದರೆ ಆತನ ಅನುಗ್ರಹ ಅತಿ ಮುಖ್ಯ. ಹಾಗಾಗಿ ಈ ಕಾರ್ಯಕ್ರಮವನ್ನು ಗಣೇಶನ ಸ್ತುತಿಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಶಾಲಾ ವಿದ್ಯಾರ್ಥಿಗಳು ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳು ಜೊತೆಯಾಗಿ ಪ್ರಾರ್ಥನೆಯನ್ನು ಸದಾ ವಿಮುಕ್ತಿ ಸಾಧಕಂ ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾದರಾವತಂ ಸಕಂ ವಿನಾಶಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ಸಮಸ್ತಲೋಕಶಂಕರಂ ವಿರಸ್ತದೈತ್ಯಕುಂಜರಂ ನರೇದರೋದರಂ ವರಂ ವರೇವವಕ್ರಮಾಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ ಮಹಾಗಣೇಶ ಪಂಚರತ್ನಮಾದರೇಣ ಯೋನ್ಮಹಂ ಪ್ರಜಲ್ಪತಿ ಪ್ರಭಾತಕೆ ಹೃದಿ ಸ್ಮರನ್ ಗಣೇಶ್ವರಂ ಮಹಾಗಣೇಶ ಪಂಚರತ್ನಮಾದರೇಣ ಯೋನ್ಮಹಂ ಪ್ರಜಲ್ಪತಿ ಪ್ರಭಾತಕೆ ಹೃದಿ ಸ್ಮರನ್ ಗಣೇಶ್ವರಂ ಅರೋಗತಾಂ ಅದೋಷತಾಂ ಸುಸಾಹಿತಿ ಸುಪುತ್ರತಾಂ ಸಮಾಹಿತಾಯುರಶ್ರಭೂತಿಮಭ್ಯುಪೈತಿ ಸೋಚಿರಾತ್ ಸಮಾಹಿತಾಯುರಶ್ರಭೂತಿಮಭ್ಯುಪೈತಿ ಸೋಚಿರಾತ್ ಸಮಾಹಿತಾಯುರಶ್ರಭೂತಿಮಭ್ಯುಪೈತಿ ಸೋಚಿರಾತ್. ಉಚ್ಚಿಲಬೋವಿ ವಿದ್ಯಾಸಂಸ್ಥೆಯ ಶತಮಾನೋತ್ಸವದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಈ ಶತಮಾನೋತ್ಸವದ ಪೂರ್ವ ತಯಾರಿಯಾಗಿ ಅದರ ಒಂದು ಭಾಗವಾಗಿ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳನ್ನು, ಕ್ರೀಡಾಭಿಮಾನಿಗಳನ್ನು, ಶಾಲೆಯ ಹಿತೈಷಿಗಳನ್ನು ಒಂದು ಕಡೆ ಸೇರಿಸುವಂತಹ ಒಂದು ಪ್ರಯತ್ನ ಇದು. ಕ್ರೀಡೋತ್ಸವದ ಮುಖಾಂತರ ಸಾಮರಸ್ಯದೆಡೆಗೆ ಓಟ ಎಂಬಂಥ ದೇಹವಾಕ್ಯವನ್ನು ಇಟ್ಟುಕೊಂಡು ನಾವೆಲ್ಲ ಒಂದೇ, ಈ ದೇಶದ ಪ್ರಜೆಗಳು, ಹಲವು ಜಾತಿ ಮತ ಪಂಥ ಬೇರೆ ಬೇರೆ ಜಾತಿಗಳಿರುವಂತಹ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಎಂಬಂತಹ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಹಾಫ್ ಮ್ಯಾರಥಾನ್ ಓಟವನ್ನು ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಗುಡ್ಡಗಾಡು ಓಟವನ್ನು ಈಗಾಗಲೇ ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದೇವೆ. ಇದರ ಮುಂದಿನ ಕಾರ್ಯಕ್ರಮ ಹಳೆ ವಿದ್ಯಾರ್ಥಿಗಳಿಗೆ ಮತ್ತು ಈ ಊರಿನ ನಾಗರಿಕರಿಗೆ ವಯೋಮಿತಿಗೆ ಅನುಸಾರವಾಗಿ ಕ್ರೀಡಾ ಚಟುವಟಿಕೆಗಳು
ಅದರ ಕ್ರೀಡೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟಕರಾಗಿ ಕಿಶೋರ್ ಕುಮಾರ್ CK, ನಿರ್ದೇಶಕರು ದೈಹಿಕ ಶಿಕ್ಷಣ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ ಇವರನ್ನು ಕೇಳಿಕೊಂಡಾಗ ಅವರು ಸಂತೋಷದಲ್ಲಿ ಒಪ್ಪಿಕೊಂಡಿದ್ದಾರೆ. ಮಾತ್ರವಲ್ಲದೆ ಹಾಫ್ ಮ್ಯಾರಥಾನ್ ಓಟಕ್ಕೆ ಸಾಧಾರಣ ಭಾಗವಹಿಸುವಂತಹ ವಿದ್ಯಾರ್ಥಿಗಳು 16 ವರ್ಷಕ್ಕಿಂತ ಮೇಲ್ಪಟ್ಟವರು, PUC ಮತ್ತು ಡಿಗ್ರಿ ಅಥವಾ ಉನ್ನತ ವ್ಯಾಸಂಗ ಮಾಡುತ್ತಾ ಇರುವಂತಹ ಅಥವಾ ಕ್ರೀಡೆಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುವಂತಹ ಒಂದು ಓಟ ಆದ ಕಾರಣ ಎಲ್ಲ ಈ ಜಿಲ್ಲೆಯ ಅಥವಾ ರಾಜ್ಯದಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಎಂಬ ದೃಷ್ಟಿಯಿಂದ ಇವರನ್ನು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಅವರ ವಿದ್ಯಾರ್ಥಿಗಳನ್ನು ಇಡೀ ಜಿಲ್ಲೆಯ ಬೇರೆ ಬೇರೆ ಕಾಲೇಜುಗಳಿಗೆ ಈ ಮನವಿಯನ್ನು ಮುಟ್ಟುವ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಅವರನ್ನು ಈ ಕ್ರೀಡಾಕೂಟದ ಉದ್ಘಾಟಕರನ್ನಾಗಿ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿದ್ದಾರೆ. ಅವರನ್ನು ಈ ಸಂಸ್ಥೆಯ ಪರವಾಗಿ, ಶತಮಾನೋತ್ಸವ ಆಚರಣಾ ಸಮಿತಿಯ ಪರವಾಗಿ ಮತ್ತು ಈ ಊರಿನ ಎಲ್ಲ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. दीपं ज्योति नमोस्तुते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योति नमोस्तुते आत्मज्योति प्रदीप्ताय ब्रह्मज्योति नमोस्तुते ब्रह्मज्योति प्रदीप्ताय गुरुज्योति नमोस्तुते गुरुज्योति नमोस्तुते गुरुज्योति नमोस्तुते. ಇಂದು ನಡೆದ ರಾಜ್ಯ ಮಟ್ಟದ ಮುಕ್ತ ಹಾಫ್ ಮ್ಯಾರಥಾನ್ ಸ್ಪರ್ಧೆ ಹಾಗೂ ಗುಡ್ಡಗಾಡು ಓಟ ಸ್ಪರ್ಧೆಯ ಮುಕ್ತಾಯ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಹಿರಿಯರೇ, ಎಲ್ಲ ಕ್ರೀಡಾಪಟುಗಳೇ, ಮಾಧ್ಯಮ ಮಿತ್ರರೇ, ಹಾಗೆ ಅತಿಥಿಗಳೇ, ಪ್ರಥಮವಾಗಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ ಉಚ್ಚಿಲ ಭೋವಿ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಯವರಿಗೂ, ಈ ಸಂಸ್ಥೆಯ ಮುಖ್ಯಸ್ಥರಿಗೂ, ಹಾಗೆ ಈ ಊರಿನ ಸಮಸ್ತ ನಾಗರಿಕರಿಗೆ, ಎಲ್ಲ ಕ್ರೀಡಾಪಟುಗಳ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ನಾನು ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೀಯುತ ಮೋಹನ್ ದಾಸ್ ರೈ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು. ಯಾಕೆಂದರೆ ಸುಮಾರು 100 ವರ್ಷಗಳ ಇತಿಹಾಸ ಇರುವ ಒಂದು ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಪುಣ್ಯ ಮಾಡಿರಬೇಕು. ಇಂಥ ಒಂದು ಅವಕಾಶವನ್ನು ತಾವು ಒದಗಿಸಿಕೊಟ್ಟಿದ್ರಿ. ಆ ಕಾರಣಕ್ಕಾಗಿ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ, ಸದಸ್ಯರಿಗೂ, ಹಾಗೆ ಈ ಸಂಸ್ಥೆಯ ಎಲ್ಲ ಶಿಕ್ಷಕೇತರ ಬಂಧುಗಳಿಗೂ ನಾನು ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಮ್ಯುನಿಟಿ ಸ್ಪೋರ್ಟ್ಸ್ ಅಂತ ಏನು ನಾವು ಸಂಘಟಿಸ್ತೇವೆ,
ಇದಕ್ಕೆ ಭಾಳಷ್ಟು ಇತಿಹಾಸ ಇದೆ. ಇದು 100-200 ವರ್ಷಗಳ ಇತಿಹಾಸ ಇಲ್ಲ, ಸುಮಾರು 1000 ವರ್ಷಗಳ ಇತಿಹಾಸ ಇದಕ್ಕೆ ಇದೆ. ಇದು ಈಗ ಇತ್ತೀಚೆಗೆ ಆರಂಭವಾದ ಒಂದು ಕ್ರೀಡಾಕೂಟಗಳು ಕೂಡ ಅಲ್ಲ. ಸೊ ಹಿಂದೆ ಇಂಗ್ಲೆಂಡಲ್ಲೇ ಸುಮಾರು 1000 ವರ್ಷಗಳ ಹಿಂದೆ ಇಂಥ ಒಂದು ಕ್ರೀಡಾಕೂಟಗಳು ನಡೀತಾ ಇತ್ತು. ಸೊ ಅದೇ ರೀತಿಯಲ್ಲಿ ಒಂದು ಸಂಸ್ಥೆಯ ಮುಖಾಂತರ, ಒಂದು ಬೋವಿ ವಿದ್ಯಾಸಂಸ್ಥೆಗಳ ಮುಖಾಂತರ ಈ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಸಂತೋಷ. ಈ ಒಂದು ಕ್ರೀಡಾ ಕಾರ್ಯಕ್ರಮದಿಂದಾಗಿ ಈ ಊರಿನ ಎಲ್ಲ ನಾಗರಿಕರಿಗೂ ಸಮಸ್ತ ಜನರಿಗೂ ಭಾಗವಹಿಸಲಿಕ್ಕೆ ಬಹಳಷ್ಟು ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಕ್ರೀಡಾಕೂಟಗಳು ನಡೆಯುವುದರಿಂದ ಊರಿನ ಎಲ್ಲ ಜನರ ಒಂದು ಸಾಮಾಜಿಕ ಸಂಬಂಧಗಳು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತವೆ. ಮತ್ತು ಈ ಊರಿನ ಈ ಉಚ್ಚಿಲ ಏರಿಯಾದ ಬಗ್ಗೆ ನಾನು ಸಹ ಭಾಳಷ್ಟು ಕೇಳಿದ್ದೇನೆ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಭಾಳಷ್ಟು ಜನರು ಇಲ್ಲಿಂದ ಬರೋರು ಕೂಡ ಇದ್ದಾರೆ. ಈಗಾಗಲೇ ಬೆಳಿಗ್ಗೆ ಬಂದ ಮೇಲೆ ಕೂಡ ನಾನು ನೋಡಿದ್ದೇನೆ, ಸುಮಾರು ಜನ ಇಲ್ಲಿಂದ ಬರೋರು ಇದ್ದಾರೆ. ಹಾಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಭಾಳಷ್ಟು ಕ್ರೀಡಾಪಟುಗಳು ಈ ಕ್ಷೇತ್ರದಿಂದ ಬಂದಿದ್ದಾರೆ. ಭಾಳಷ್ಟು ಫುಟ್ಬಾಲ್ ಆಟಗಾರರು ಕೂಡ ಈ ಕ್ಷೇತ್ರದಿಂದ ಬಂದಿದ್ದಾರೆ. ಹಾಗೆ ಈ ವಿದ್ಯಾಸಂಸ್ಥೆಯ ಕೊಡುಗೆ ಬಗ್ಗೆ ಕೂಡ ನಾನು ಭಾಳಷ್ಟು ಕೇಳಿದ್ದೇನೆ. ನಾನು ಈಗಲೂ ಕೂಡ ನಮ್ಮ ಫುಟ್ಬಾಲ್ ಕೋಚ್ ಇದ್ದಾರೆ, ಅವರ ಹೆಸರು ಉಮೇಶ್ ಉಚ್ಚಿಲ. ಆದರೂ ನಾನು ಯಾವಾಗಲೂ ಅವ್ರು ಉಚ್ಚಿಲವ್ರ ಅಂತಲೇ ಕರೆಯೋದು. ಉಚ್ಚಿಲವರ ಎಲ್ಲಿದ್ದೀರಾ ಅಂತ ಕೇಳಿ. ಸೊ ಉಚ್ಚಿಲ ಅಂತ ಒಂದು ಹೆಸರೇನಿದೆ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ನಾನು ಇವಾಗ ಬೆಳಿಗ್ಗೆ ಮಂಗಳೂರಿಂದ ಬರುವಾಗ ಈ ಸ್ಕೂಲಿಗೆ ನಾನು ಈ ಫಸ್ಟ್ ಟೈಮ್ ಬರ್ತಾ ಇರೋದು. ಅಲ್ಲಿ ಮಂಗಳೂರಲ್ಲಿ ತೊಕ್ಕೊಟ್ಟಲ್ಲಿ ಕೇಳಿದ್ದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸೊ ಅವರು ಇಲ್ಲಿ ಈ ಸ್ಕೂಲಿನ ಅಡ್ರೆಸ್ಸನ್ನು ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಅಂದರೆ ಈ ಸ್ಕೂಲ್ ಅಷ್ಟು ಪಾಪ್ಯುಲರ್ ಆಗಿದೆ. ಸೊ ಎಲ್ಲರಿಗೂ ಗೊತ್ತಿದೆ ಈ ಒಂದು ಶಾಲೆಯ ಸಾಧನೆಯ ಬಗ್ಗೆ ಕೂಡ. ಸೊ ಉಮೇಶ್ ಉಚ್ಚಿಲ ಅವರು ಕೂಡ ಹೇಳ್ತಾ ಇದ್ರು, ನಾನು ಕೂಡ ಭಾಳಷ್ಟು ತಿಳ್ಕೊಂಡಿದ್ದೇನೆ. ಒಲಿಂಪಿಕ್ಸಲ್ಲಿ ಒಂದು ಕ್ರೀಡಾಪಟು ಫುಟ್ಬಾಲಲ್ಲಿ ಭಾಗವಹಿಸಿದ್ದು ಇದ್ದರೆ ಅದು ಉಚ್ಚಿಲದಿಂದಲೇ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ಕೂಡ ಶ್ರೀಯುತ ಸಂಜೀವ್ ಉಚ್ಚಿಲ್ ಅವರು ಒಲಿಂಪಿಕ್ಸಲ್ಲಿ 1948 ಲಂಡನ್ ಒಲಿಂಪಿಕ್ಸಲ್ಲಿ ಭಾಗವಹಿಸಿರೋದು ಇತಿಹಾಸ ನಿರ್ಮಿತವಾಗಿದೆ. ಇದುವರೆಗೆ ಕೂಡ ಬೇರೆ ಯಾರು ಈ ಕ್ಷೇತ್ರದಿಂದ, ಈ ಏರಿಯಾದಿಂದ ಯಾರು ಭಾಗವಹಿಸಿದವರಿಲ್ಲ. ಹಾಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ನಾರಾಯಣ ಉಚ್ಚಿಲ್ ಅವರು ಕೂಡ 400-800 ಮೀಟರಲ್ಲಿ ನಮ್ಮ ಇದು ಉಚ್ಚಿಲ ಕ್ಷೇತ್ರದ ಒಬ್ಬ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾಗವಹಿಸಿದ ಕೀರ್ತಿ ಉಚ್ಚಿಲ ಕ್ಷೇತ್ರಕ್ಕೆ ಸೇರ್ತದೆ. ಅದೇ ಈ ವಿದ್ಯಾಸಂಸ್ಥೆಗೆ ಕೂಡ ಸೇರ್ತದೆ. ಸುಮಾರು 100 ವರ್ಷಗಳಷ್ಟು ಇತಿಹಾಸ ಇರುವ ಈ ಒಂದು ಸಂಸ್ಥೆ ಎಷ್ಟು ಕ್ರೀಡಾಪಟುಗಳನ್ನು ಅಥವಾ ದೇಶಕ್ಕೆ ಎಷ್ಟು ವಿದ್ಯಾವಂತರವನ್ನು ಈ ದೇಶಕ್ಕೆ ನೀಡಿರ್ಬೋದು ಅಂತ ನಾವು ಒಂದ್ಸಲ ನೆನೆಸ್ಕೊಂಡ್ರೆ ನಮಗೆ ಆಶ್ಚರ್ಯ ಆಗ್ಬೋದು ಅಂತ ಅನಿಸ್ತದೆ. ಯಾಕೆಂದರೆ ಒಂದು 10-15 ವರ್ಷಗಳ ಕಾಲ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಈಗ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ, ಅದರಲ್ಲಿ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆದರೆ 100 ವರ್ಷಗಳ ಇತಿಹಾಸ, 100 ವರ್ಷಗಳಿಂದ ಒಂದು ಸಂಸ್ಥೆಯನ್ನು ಇಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ತಕರಾರುಗಳಿಲ್ಲದೆ ವ್ಯವಸ್ಥಿತವಾಗಿ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಈ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅವರಿಗೆ ನಮಿಸಬೇಕು ಮತ್ತು ಎಲ್ಲರೂ ಜೋರಾಗಿ ಕೈ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಹಾಫ್ ಮ್ಯಾರಥಾನ್ ಮತ್ತು ಗುಡ್ಡಗಾಡು ಓಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ದೈಹಿಕ ಶಿಕ್ಷಕರು ಹೇಳಿದರು, ಭಾಳಷ್ಟು ಕ್ರೀಡಾಪಟುಗಳು ಕಾಲೇಜು ವಿಭಾಗದಿಂದ ಭಾಗವಹಿಸ್ತಾರೆ ಅಂತಂದರೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ತುಂಬ ಜನ ಕ್ರೀಡಾಪಟುಗಳಿದ್ದಾರೆ. ಈ ಹಾಫ್ ಮ್ಯಾರಥಾನ್ ಓಡಬೇಕಂದ್ರೆ ಅದು ಸಂಡೇ ಅಂದರೆ ಸ್ವಲ್ಪ ಎಲ್ಲರೂ ಯೋಚನೆ ಮಾಡ್ತಾರೆ. ಈಗ ವಿದ್ಯಾರ್ಥಿಗಳ ಒಂದು ಮನಸ್ಥಿತಿ ಅಲ್ಲಿಗೆ ತಲುಪಿದೆ. ಸೊ ವಿದ್ಯಾರ್ಥಿಗಳಿಗೆ ಸಂಡೇ ಅಂದರೆ ಇದರಲ್ಲಿ ಭಾಗವಹಿಸ್ಬೇಕಂದ್ರೆ ಪನಿಷ್ಮೆಂಟ್ ಅಂತ ತಿಳ್ಕೊಳ್ತಾರೆ ಕೆಲವರು. ಸೊ ಆ್ಯಕ್ಚುಲಿ ಈ ಮಕ್ಕಳಿಗೆ ಕೂಡ ಒಂದು ಭಾಗವಹಿಸೋದ್ರಿಂದ ನಾವು ಎಷ್ಟು ಫಿಟ್ ಆಗಿದ್ದೇವೆ, ನಾವು ಎಷ್ಟು ಆರೋಗ್ಯವಂತರಾಗಿದ್ದೇವೆ, ನಾವು ಎಷ್ಟು ವಿದ್ಯಾರ್ಥಿಗಳಾಗಿ ದೈಹಿಕವಾಗಿ ಸಮರ್ಥರಿದ್ದೇವೆ ಅಂತ ಒಂದು ತೋರ್ಪಡಿಸ್ಲಿಕ್ಕೆ ಕೂಡ ಒಂದು ಅವಕಾಶ ಆಗ್ತದೆ. ಆದರೆ ಇಲ್ಲಿ ಆಳ್ವಾಸ್ ಸಂಸ್ಥೆಯ ಕ್ರೀಡಾಪಟುಗಳು ಭಾಗವಹಿಸಿದ ಇವರೆಲ್ಲ ನಮ್ಮ ವಿಶ್ವವಿದ್ಯಾನಿಲಯದ ಒಂದು ಪ್ರತಿನಿಧಿಸಿದ ಕ್ರೀಡಾಪಟುಗಳು ಕೂಡ ಇಲ್ಲೇ ಇದ್ದಾರೆ. ಇವರು ರಾಷ್ಟ್ರೀಯ ಮಟ್ಟದಲ್ಲಿ ಈ ಬಾರಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೂಡ ಪಡೆದವರು ಇಲ್ಲಿದ್ದಾರೆ. ಸೊ ಅವರನ್ನು ಬಿಟ್ಟು ನಾನು ಉಳಿದವರಿಗೆ ಹೇಳ್ತಾ ಇರೋದು, ಉಳಿದ ಮಕ್ಕಳು ಕೂಡ ಇಂಥ ಒಂದು ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ
ನಮ್ಮ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಾದರೂ ಭಾಗವಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಹತ್ವ ಮತ್ತು ಸಂಸ್ಥೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದೀರಿ. ಧನ್ಯವಾದಗಳು ತಮಗೆ. ಇನ್ನೋರ್ವ ಮುಖ್ಯ ಅತಿಥಿ ಇಂದಿನ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯವನ್ನು ನೆರವೇರಿಸಿರುವ ಶ್ರೀ ಮೊಹಮ್ಮದ್ ಫರೀದ್ ಉಚ್ಚಿಲ್, ಅಧ್ಯಕ್ಷರು ಯುನೈಟೆಡ್ ಉಚ್ಚಿಲ್ ಫುಟ್ಬಾಲ್ ಕ್ಲಬ್ ಉಚ್ಚಿಲ, ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿದೆ. ಈ ಶಾಲೆಯ ಈ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನನ್ನು ಧನ್ಯನಾಗಿ ಮಾಡಿದ್ದೀರಿ. ಯಾಕಂದರೆ 100 ವರ್ಷ ಇತಿಹಾಸ ಇರುವ, ಕಿಶೋರ್ ಕುಮಾರ್ ಹೇಳಿದ ಹಾಗೆ 100 ವರ್ಷ ಇತಿಹಾಸ ಇರುವ ಈ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ, ಕ್ರೀಡೋತ್ಸವ ಕಾರ್ಯಕ್ರಮ ಉದ್ಘಾಟನೆಗೆ ಅವಕಾಶ ಕೊಟ್ಟಿದ್ದು ನನಗೆ ನಿಜವಾಗಿ ಮನ ತುಂಬಿ ಬಂದಿದೆ. ಮೊದಲನಾಗಿ ಈ ಕಾರ್ಯಕ್ರಮವನ್ನು ನಾನು ಈ ಶಾಲೆಯನ್ನು 1918-19 ಸ್ಥಾಪಿಸಿದ ಅಂದಿನ ಹಿರಿಯರಿಗೆ ಸ್ಮರಿಸಲಿಕ್ಕಾಗಿ ಮೀಸಲಿಡ್ತಾ ಇದ್ದೀನಿ. ಅವರು ಈ ಶಾಲೆಯನ್ನು ಒಂದು ಸ್ಥಾಪಿಸಿದರೆ ನಾವು ನನ್ನಂಥ ನಿಮ್ಮಂಥ ಎಲ್ಲ ಲಕ್ಷೋಪಲಕ್ಷ ಜನಗಳನ್ನು, ವಿದ್ಯಾರ್ಥಿಗಳನ್ನು ನಾಗರಿಕರನ್ನಾಗಿ ಮಾಡಿದ ಇಂತಹ ಶಾಲೆಯನ್ನು ನಾವು ನಿಜವಾಗಿ ಕೊಂಡಾಡಬೇಕಾಗ್ತದೆ. ಹಾಗೂ ಕ್ರೀಡೆಯ ಬಗ್ಗೆ ಹೇಳೋದಿದ್ದರೆ, ಕ್ರೀಡೋತ್ಸವದ ಬಗ್ಗೆ ಹೇಳೋದಾದರೆ, ಕ್ರೀಡೆಯಲ್ಲಿ ಸೋಲು ಗೆಲುವು ಯಾವಾಗಲೂ ಇದ್ದದ್ದೇ. ಸೋತವನು ಸೋತಲ್ಲ, ನೆಕ್ಸ್ಟ್ ಟೈಮ್ ಪ್ರಯತ್ನ ಮಾಡಿದರೆ ವಿಜಯ ಸಿಗ್ತದೆ. ಇವತ್ತು ಸೋಲಬಹುದು, ನಾಳೆ ಸೋತು ಗೆಲ್ಲಬೇಕು. ಇದು ಕ್ರೀಡೋತ್ಸವರಿಗೆ, ನಾವು ಕ್ರೀಡಾಪಟುಗಳಿಗೆ ಒಂದು ಸೂಚನೆ ಕೊಡ್ತಾರೆ. ಈಗಿನ ಹಾಫ್ ಮ್ಯಾರಥಾನ್, ಗುಡ್ಡಗಾಡು ಓಟ ಮುಂತಾದ ಕ್ರೀಡಾ ಸ್ಪರ್ಧೆಗಳನ್ನು ಈಗಾಗಲೇ ಮುಗಿಸಿದ್ದೇವೆ. ಇದರ ಮುಂದುವರಿದ ಭಾಗವಾಗಿ ಕ್ರೀಡೋತ್ಸವದ ಉದ್ಘಾಟನಾ ಸಮಾರಂಭ. ಇದಕ್ಕೆ ಉದ್ಘಾಟಕರಾಗಿ ಬಂದಿರುವ ಶ್ರೀ ಡಾಕ್ಟರ್ ಕಿಶೋರ್ ಕುಮಾರ್ ಸಿ.ಕೆ, ಮುಖ್ಯ ಅತಿಥಿಗಳಾದ ಮೊಹಮ್ಮದ್ ಫರೀದ್, ಮನೋಹರ್ ಎನ್ ಮುದ್ದೆ ಅವರು, ಇವರೆಲ್ಲರಿಗೂ ಸ್ವಾಗತವನ್ನು ಈಗಾಗಲೇ ಬಯಸಿದ್ದಾರೆ. ಅವರು ಕಿಶೋರ್ ಕುಮಾರ್ ಹೇಳಿದ ಹಾಗೆ ಈ ಮೈದಾನ ಮತ್ತು ಈ ಊರು ನಮ್ಮ ರಾಷ್ಟ್ರಕ್ಕೆ ಅನೇಕ ಕ್ರೀಡಾಪಟುಗಳನ್ನು ಕೊಟ್ಟಿದೆ. ಕೆಲವರ ಹೆಸರುಗಳನ್ನು ಅವರು ಈಗಾಗಲೇ ಸೂಚಿಸಿದ್ದಾರೆ. ಅವರು ಸೂಚಿಸಿದ ಹೆಸರುಗಳಲ್ಲದೆ ಇನ್ನೂ ಅನೇಕ ಹೆಸರುಗಳಿವೆ. ನಾನು ನಮ್ಮ ಜನರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಆ ಹೆಸರುಗಳನ್ನು ನಾವೆಲ್ಲರೂ ಇನ್ನೊಮ್ಮೆ ನೆನಪು ಮಾಡಿಕೊಳ್ಳೋಣ. ಅವರ ಸಾಧನೆಗಳೇನು, ಆ ಸಾಧನೆಗಳನ್ನು ನಮ್ಮಲ್ಲಿಯೂ ಮೈಗೂಡಿಸಿಕೊಂಡು ನಾವು ಕೂಡ ಅವರಂತೆ ಉತ್ತಮ ಕ್ರೀಡಾಪಟುಗಳಾಗೋಣ. ಮತ್ತು ಕ್ರೀಡಾಪಟುಗಳಾದರೆ ಮಾತ್ರ ಸಾಕಾಗಲಿಕ್ಕಿಲ್ಲ, ಒಳ್ಳೆಯ ಪ್ರಜೆಗಳಾಗೋಣ. ಅಂತ ಅವಕಾಶ ನಮಗೆ ಸಿಕ್ಕಿದೆ. ಆ ಅವಕಾಶವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳೋಣ. ಇದು ನನ್ನ ಒಂದು ವಿನಂತಿ. ಇಂದಿನ ಕ್ರೀಡೋತ್ಸವದಲ್ಲಿ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳು ಸೋಲು ಗೆಲುವಿನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಾವು ಇಂಥ ಒಂದು ಅವಿಸ್ಮರಣೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಎನ್ನುವಂಥ ಒಂದು ಮನದ ಸಂತೋಷವನ್ನು ನಿಮ್ಮದಾಗಿಸಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿಯೂ ಮುಂದೆ ಬರುವಂತಹ ಪ್ರಯತ್ನವನ್ನು ಮಾಡಿ ಈ ಕ್ರೀಡಾ ಉತ್ಸವಕ್ಕೆ ಶುಭವಾಗಲಿ. ಮುಂದೆ ನಡೆಯಲಿರುವಂತಹ ಶತಮಾನೋತ್ಸವ ಸಮಾರಂಭಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಸಾಮರಸ್ಯದೆಡೆಗೆ ಓಟ ಎಂಬ ಧ್ಯೇಯದೊಂದಿಗೆ ನಡೆದಂತಹ ಹಾಫ್ ಮ್ಯಾರಥಾನ್ ಸ್ಪರ್ಧೆ ಹಾಗೂ ಗುಡ್ಡಗಾಡು ಓಟದಲ್ಲಿ ಭಾಗವಹಿಸಿ ವಿಜೇತರಾದಂತಹ ಅವರ ವಿವರ ಈ ರೀತಿ ಇದೆ. ಹಾಫ್ ಮ್ಯಾರಥಾನ್ ಪುರುಷರು, ಇವರಿಗೆ ದೈಹಿಕ ಶಿಕ್ಷಣ ನಿರ್ದೇಶಕರಾದಂತಹ ಕಿಶೋರ್ ಕುಮಾರ್ ಅವರು ಬಹುಮಾನವನ್ನು ವಿತರಿಸಬೇಕಾಗಿದೆ. ಎಂಟನೇ ಸ್ಥಾನ ಸಂಕ್ರಪ್ಪ ಆಳ್ವಾಸ್. ಏಳನೆಯ ಸ್ಥಾನ ಪ್ರಶಾಂತ್ SDM ಉಜಿರೆ. ಆರನೆಯ ಸ್ಥಾನ ಮಹೇಶ ಆಳ್ವಾಸ್.
ಮಣಿಕಂಠ SDM ಉಜಿರೆ. ಎಲ್ಲರೂ ದಯವಿಟ್ಟು ಜೋರಾದ ಚಪ್ಪಳ ತಟ್ಟುವ ಮೂಲಕ ವಿಜೇತರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 4ನೇ ಸ್ಥಾನ ಪವನ್ ಕುಮಾರ್ SDM ಉಜಿರೆ. ಬಲೆ ಕೈತಲ್ ಬಲೆ ಬಹುದೂರದ ಮೈಸೂರಿನಿಂದ ಬಂದು ನಿನ್ನೆ ಬಂದಿದ್ದಾರೆ ಅವರು. ವಿಜೇತರಾಗಿರುವಂಥ ಬೆಲ್ಲ ನಾಯಕ್ AM ಮೈಸೂರಿನವರು. ಇವರಿಗೆ 10,000 ರೂಪಾಯಿಗಳ ನಗದು ಬಹುಮಾನ ಇದೆ. ಇಲ್ಲ ಸ್ವಲ್ಪ ಬರ್ತೀನಿ. ಹಲೋ ಮೊದಲೇ ವಿಜೇತರಿಗೆ ಅಭಿನಂದನೆಗಳು. ರಾಜ್ಯ ಮಟ್ಟದ ಮಹಿಳೆಯರ ಹಾಫ್ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಪ್ರಿಯಾಂಕಾ HB ಆಳ್ವಾಸ್. ಇವರಿಗೂ 4ರಿಂದ 10ನೇ ಸ್ಥಾನ ಪಡೆದವರಿಗೆ 1,000 ರೂಪಾಯಿಯಂತೆ ನಗದು ಬಹುಮಾನ ಇದೆ ಪ್ರತಿಯೊಬ್ಬರಿಗೆ. 9ನೇ ಸ್ಥಾನ ಪುನೀತ KSS ಸುಬ್ರಹ್ಮಣ್ಯ. 8ನೇ ಸ್ಥಾನ ದಿವ್ಯಾಶ್ರೀ KSS ಸುಬ್ರಹ್ಮಣ್ಯ. 7ನೇ ಸ್ಥಾನ ಜಯಲಕ್ಷ್ಮಿ ಆಳ್ವಾಸ್. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ವಿಜೇತರನ್ನು ಪ್ರೋತ್ಸಾಹಿಸಬೇಕು. 6ನೇ ಸ್ಥಾನ ಕಾವ್ಯ KB ಆಳ್ವಾಸ್. 5ನೇ ಸ್ಥಾನ ಶಾಲಿನಿ KS ಆಳ್ವಾಸ್. 4ನೇ ಸ್ಥಾನ ಅಂಜಲಿ ಶ್ರಾವಿ ಕಾಳ್ವಾಸ್. ರಾಜ್ಯ ಮಟ್ಟದ ಮಹಿಳೆಯರ ಹಾಫ್ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 3ಯ ಸ್ಥಾನ ಪಡೆದವರು ಹರ್ಷಿತಾ ಆಳ್ವಾಸ್. ಇವರಿಗೆ 3,000 ರೂಪಾಯಿಗಳ ನಗದು ಬಹುಮಾನ ಇದೆ. ನೋಡಿ 5,000 ರೂಪಾಯಿಗಳ ನಗದು ಬಹುಮಾನ ಇದೆ. ಅಭಿನಂದನೆಗಳು. ನಿಮಗೆ 7,000 ರೂಪಾಯಿಗಳ ಪ್ರಥಮ ಬಹುಮಾನ. ಅಭಿಷೇಕ್ ಆಳ್ವಾಸ್. 8ನೇ ಸ್ಥಾನ ಶಿವಾನಂದ್ VMHS ಕಾರ್ ಸ್ಟ್ರೀಟ್. 7ನೇ ಸ್ಥಾನ ಬಸವರಾಜ್ ಆಳ್ವಾಸ್. 6ನೇ ಸ್ಥಾನ ರಘು R ಆಳ್ವಾಸ್. 5ನೇ ಸ್ಥಾನ ದರ್ಶಕ್ SDM ಉಜಿರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ವಿದ್ಯಾರ್ಥಿಗಳನ್ನು ವಿಜೇತರನ್ನು ಪ್ರೋತ್ಸಾಹಿಸಬೇಕು. 4ನೇ ಸ್ಥಾನ ಕುಮಾರ ಅರೇಕಳ ಪಾವೂರು. ನಮ್ಮ ಇಂದಿನ ಗುಡ್ಡಗಾಡು ಓಟದ ಪುರುಷರ ವಿಭಾಗದಲ್ಲಿ 3ಯ ಸ್ಥಾನವನ್ನು ಗಳಿಸಿರುವಂಥವರು ಪ್ರೇಮ್ ಕುಮಾರ್ NM ಆಳ್ವಾಸ್. ಇವರಿಗೆ 1,000 ರೂಪಾಯಿಯ ಬಹುಮಾನವಿದೆ, ನಗದು ಬಹುಮಾನ ಇದೆ. ಎರಡನೇ ಸ್ಥಾನ
ಪಡೆದಂಥವರು ದಶರಥ್ ಆಳ್ವಾಸ್. ಇವರಿಗೆ 2,000 ರೂಪಾಯಿಗಳ ನಗದು ಬಹುಮಾನ ಇದೆ. ಇಂದಿನ ಪ್ರೌಢಶಾಲಾ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಗುಡ್ಡಗಾಡು ಓಟ, ಇದರಲ್ಲಿ ಪುರುಷರ ವಿಭಾಗದ ವಿಜೇತರು ಅಜುಮೇದ್ BMHS ಕಾರ್ ಸ್ಟ್ರೀಟ್, ಫಸ್ಟ್ ಪ್ರೈಸ್. ಇವರಿಗೆ 3,000 ರೂಪಾಯಿಗಳ ನಗದು ಬಹುಮಾನ. ಅಜ್ಮಾನ್ ಕ್ಷಮಿಸಿ, ಅಜ್ಮಾನ್. ಪ್ರೌಢಶಾಲಾ ಬಾಲಕಿಯರ ಗುಡ್ಡಗಾಡು ಓಟ, ಜ್ಯೋತಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಉಚ್ಚಿಲ, ಸಂಕೊಲಿಗ ಉಚ್ಚಿಲ. 9ನೇ ಸ್ಥಾನ ಮೋಕ್ಷ ಆನಂದಾಶ್ರಮ ಪ್ರೌಢಶಾಲೆ. 8ನೇ ಸ್ಥಾನ ಫಜೀಲಾ ಸೆಬಾಸ್ಟಿಯನ್ ಪೆರ್ಮನ್ನೂರ್. 7ನೇ ಸ್ಥಾನ ಸಹನ ಆನಂದಾಶ್ರಮ ಪ್ರೌಢಶಾಲೆ. 6ನೇ ಸ್ಥಾನ ಅಶ್ವಿನಿ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. 5ನೇ ಸ್ಥಾನ ಶಶಿಕಲಾ ಆಳ್ವಾಸ್ ಕನ್ನಡ ಮಾಧ್ಯಮ ಮೂಡಬಿದಿರೆ. 4ನೇ ಸ್ಥಾನ ಪವಿತ್ರ HK ಆಳ್ವಾಸ್ ಕನ್ನಡ ಮಾಧ್ಯಮ ಮೂಡಬಿದಿರೆ. 4ರಿಂದ 10ನೇ ಸ್ಥಾನ ತನಕ ಪಡೆದವರಿಗೆ ತಲಾ 500 ರೂಪಾಯಿಯಂತೆ ನಗದು ಬಹುಮಾನ ಇದೆ. ಇಂದಿನ ಪ್ರೌಢಶಾಲಾ ಬಾಲಕಿಯರ ವಿಭಾಗದ ಗುಡ್ಡಗಾಡು ಓಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದವರು ವಿಂದ್ಯಾ N ಆಳ್ವಾಸ್ ಕನ್ನಡ ಮಾಧ್ಯಮ ಮೂಡಬಿದಿರೆ. ದ್ವಿತೀಯ ಸ್ಥಾನವನ್ನು ಪಡೆದವರು ಚರಿತಾ NC ಆಳ್ವಾಸ್ ಆಂಗ್ಲ ಮಾಧ್ಯಮ ಮೂಡಬಿದಿರೆ. ನಮ್ಮ ಇಂದಿನ ಬಾಲಕರ ವಿಭಾಗದ ಗುಡ್ಡಗಾಡು ಓಟದ ವಿಜೇತರು ಪ್ರಣಮ್ಯ ಆಳ್ವಾಸ್ ಕನ್ನಡ ಮಾಧ್ಯಮ ಮೂಡಬಿದಿರೆ. ಇವರಿಗೆ 3,000 ರೂಪಾಯಿಗಳ ನಗದು ಬಹುಮಾನವಿದೆ. ಎಂಬ ಧ್ಯೇಯದೊಂದಿಗೆ ಜರುಗಿದಂತಹ ಮುಕ್ತ ಹಾಫ್ ಮ್ಯಾರಥಾನ್ ಸ್ಪರ್ಧೆ ಹಾಗೂ ಗುಡ್ಡಗಾಡ ಓಟಗಳಲ್ಲಿ ಭಾಗವಹಿಸಿದ ದಾಮೋದರ್ ಉಚ್ಚಿಲ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಮಾರಂಭದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿದಂತಹ ಡಾಕ್ಟರ್ ಕಿಶೋರ್ ಕುಮಾರ್ CK, ನಿರ್ದೇಶಕರು ದೈಹಿಕ ಶಿಕ್ಷಣ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೆ ಶತಮಾನೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವ ಅತಿಥಿಯಾಗಿ ನಮ್ಮ ಜೊತೆಗಿರುವವರು ಶ್ರೀ ಮೊಹಮ್ಮದ್ ಫರೀದ್ ಉಚ್ಚಿಲ್, ಅಧ್ಯಕ್ಷರು ಯುನೈಟೆಡ್ ಉಚ್ಚಿಲ ಫುಟ್ಬಾಲ್ ಕ್ಲಬ್ ಉಚ್ಚಿಲ, ಇವರಿಗೂ ಕೂಡ ಅನಂತ ವಂದನೆಗಳು.
ಸಚಿನ್ ಮತ್ತು ತಂಡ, ಭರತ್ ಮತ್ತು ತಂಡ, ಹರೀಶ್ ಮತ್ತು ತಂಡ ಮತ್ತು ಗಣೇಶ್ ಮತ್ತು ತಂಡ. ಈ ತಂಡಗಳನ್ನು ಬಿಟ್ಟೆ ಬೇರೆ ತಂಡ ಇದೆಯಾ? ಆದಷ್ಟು ಬೇಗನೆ ಹೇಳಬೇಕು. ಎರಡು ಅಂಕಣದಲ್ಲಿ ವಾಲಿಬಾಲ್ ಸೆಮಿಫೈನಲ್ ನಡೀತಾ ಇದೆ. ಮತ್ತೊಂದು ಅಂಕಣದಲ್ಲಿ ಮಹಿಳೆಯರ ಡಾಜ್ ಬಾಲ್ ನಡೀತಾ ಇದೆ. ವಾಲಿಬಾಲ್ ಮುಕ್ತಗೊಂಡ್ರೆ ಪುರುಷರ ಕಬಡ್ಡಿ, ಮಹಿಳೆಯರ ಥ್ರೋ ಬಾಲ್. आज बोल रहे गणपति जी एक में सर रहती थी फैमिली ಈ ಒಂದು ಕ್ರೀಡಾಕೂಟದ ನಡುವೆ ಇಡೀ ಉಚ್ಚಿಲಭೂಮಿ ವಿದ್ಯಾಸಂಸ್ಥೆಗೆ ಒಂದು ಸಂತೋಷದ ಸಂಗತಿ ಅಂತ ಹೇಳಿದ್ರೆ, ಮಂಗಳ ಸ್ಟೇಡಿಯಂನಲ್ಲಿ ನಡೆದಿರುವಂತಹ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದ ರಾಷ್ಟ್ರ ಮಟ್ಟದ ಹೈ ಜಂಪ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾನೆ ಆನಂದ, ನಮ್ಮ ಉಚ್ಚಿಲಭೂಮಿಯ ವಿದ್ಯಾರ್ಥಿ. ಆ ವಿದ್ಯಾರ್ಥಿಯನ್ನು ಅಭಿನಂದಿಸ್ತಾ ಇದ್ದೇವೆ ಮತ್ತು ಇವತ್ತಿನ ದಿನ ಬಹಳ ಸಂತೋಷ. ಎರಡು ತಂಡಗಳ ನಡುವೆ ಜಿದ್ದಾಜಿದ್ದಿನ ಡಾಡ್ಜ್ ಬಾಲ್ ಸ್ಪರ್ಧೆ ಸಾಗಿ ಬರ್ತಾ ಇದೆ. ಅಂಗಿ ರೆಟ್ಟೆ ಬತ್ತು ಇದು ಮಾಡ್ರೆ ನವೆಂಬರ್ ತಿಂಗಳ 15, 16 ಬಹುಮಾನ ವಿತರಣೆ ಮಾಡಲಿಕ್ಕಿದ್ದೇವೆ. ನಾವೆಲ್ಲರೂ ಕೂಡ ಅದನ್ನು ನಮ್ಮೊಂದಿಗೆ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬನ್ನಿ, ರವಿ ಮತ್ತು ತಂಡ ಮತ್ತು ಕಿಶೋರ್ ಮತ್ತು ಬನ್ನಿ. ಈಗಾಗಲೇ ಸಮಯ ಹೋಗಿದೆ. ಸ್ಪರ್ಧೆಗೆ ವ್ಯವಸ್ಥೆಯನ್ನು ಮತ್ತು ಸಮಾಜ ತಂಡ
ಸಾಧನಾ ಅವರೇ ಪ್ರದೀಪ್ ಅವರು ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಭಾಕರ್ ಸರ್ ಸಿಕ್ಕಾಕೊಳ್ತೀರಿ ಈಗ. ಸಮಯ ಬೇಕಾಗುವುದು ಅಂದ್ರೆ ಎಷ್ಟು ಕಷ್ಟ ಇದೆ ನೋಡಿ ಮೀನುಗಾರರ ಜೀವನ ಎನ್ನುವಂಥದ್ದು. ಅದನ್ನು ಬಿಂಬಿಸುವ ಒಂದು ಪ್ರಯತ್ನ ಖಂಡಿತವಾಗಿ ಹೌದು. ಹದಿಮೂರು ಶಿವಪ್ರಸಾದ್ ತಂಡದ ಶವಾದ್ ತಂಡದಿಂದ ಸ್ವತಃ ಶವಾದ್ ಅವರು ದಾಳಿಯಲ್ಲಿ 13-3 ಜೈ ಬಜರಂಗಬಲಿ. 5 ಅಂಕಗಳ ಹಿನ್ನಡೆಯೊಂದಿಗೆ ಶವಾದ್ ತಂಡ ಸಂಪತ್ ಉಚ್ಚಿ ಶಿವಪ್ರಸಾದ್ ತಂಡದ ದಾಳಿ ಅಶ್ವಿತ್ ಅವರು ಕೊನೆಯ 3 ನಿಮಿಷಗಳ ಅಂತರ ಗೊತ್ತಾಯ್ತಾ? ಯಾವುದೇ ಅಂಕ ಇಲ್ಲ. 16-11 5 ಅಂಕಗಳ ಮುನ್ನಡೆಯೊಂದಿಗೆ ಶಿವಪ್ರಸಾದ್ ತಂಡ ಶವಾದ್ ತಂಡದಿಂದ ದಾಳಿ ಉತ್ತಮ ದಾಳಿ ಸಂಘಟನೆ 16 4 ಮುನ್ನಡೆಯೊಂದಿಗೆ ಶಿವಪ್ರಸಾದ್ ತಂಡ ಶಿವಪ್ರಸಾದ್ ಅವರಿಂದ ದಾಳಿ ಮತ್ತೊಂದು ಅಂಕ ಯಶಸ್ವಿ ದಾಳಿ 12 5 ಅಂಕಗಳ ಮುನ್ನಡೆಯಲ್ಲಿ ಶಿವಪ್ರಸಾದ್ ತಂಡ ಶವಾದ್ ತಂಡದ ತಂಡ ವಿಜಯಿಯಾಗಿದೆ. 6 ಅಂಕಗಳೊಂದಿಗೆ ಶಿವಪ್ರಸಾದ್ ತಂಡ ವಿಜಯಿಯಾಗಿದೆ. ಹಗ್ಗದ ಘಟ್ಟಕ್ಕಾಗಿ ರಹೀಂ ತಂಡ ವಿಜಯಿಯಾಗಿದೆ. 2ನೇ ಸುತ್ತು ಇನ್ನೊಂದು ನಿಮಿಷದ ಚಪ್ಪಾಳೆ ತಟ್ಟಿ ಚಪ್ಪಾಳೆ. ಹಾ ವೆರಿ ಗುಡ್. ಮಿಥುನ್ ಆದ್ಮೇಲೆ ನಾಗೇಶ್ ತಯಾರಾಗಬೇಕು. ಪರಿಚಯಿಸ್ತಾ ಇದ್ದಾರೆ, ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ಇದರಲ್ಲಿ